ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಳ್ತಂಗಡಿ ಇದರ ನವೀಕೃತಗೊಂಡ ಸಂಘದ ಪ್ರಧಾನ ಕಚೇರಿಯ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಇಂದು ಬೆಳ್ತಂಗಡಿಯ ಸಿಎಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್ ಉದ್ಘಾಟಿಸಿದರು. ಬೆಳ್ತಂಗಡಿ ಹೋಲಿ ರೆಡಿಮರ್ ಚರ್ಚ್ ಧರ್ಮಗುರು ವಂದನೀಯ ಜೋಸೆಫ್ ಅಲ್ಫೋನ್ಸ್ ಕಾರ್ಡೋಜಾ ಆಶೀರ್ವಚನ ನೀಡಿದರು. ಬೆಳ್ತಂಗಡಿ ಕ್ಯಾಥೋಲಿಕ್ ಕ್ರೆಡಿಟ್ ಸಹಕಾರ ಸಂಘದ ಅಧ್ಯಕ್ಷ ಎಲೋಷಿಯಸ್ ಎಸ್ ಲೋಬೋ ಸಭೆಯ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಕ್ಯಾಥೋಲಿಕ್ ಕ್ರೆಡಿಟ್ ಸಹಕಾರ ಸಂಘದ ಹಿರಿಯ ಸಹಕಾರ ಅತುಸ್ ವೇಗಸ್, ಸಂಘದ ಉಪಾಧ್ಯಕ್ಷ ಜೋನ್ ಅರ್ವಿನ್ ಡಿಸೋಜಾ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಐವನ್ ಗೋನ್ಸಾಲ್ವಿಸ್ ಹಾಗೂ ಸಂಘದ ನಿರ್ದೇಶಕರು ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳ್ತಂಗಡಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಲಾಯಿಲಾ ಸೇಂಟ್ ಮೆರಿನಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಸುಷ್ಮಿತಾ ರೆಚಲ್ ವೇಗಸ್ ಅವರನ್ನು ಸನ್ಮಾನಿಸಲಾಯಿತು. ಜನತೆಯನ್ನು, ಎಲ್ಲ ಕುಶಲಕರ್ಮಿಗಳನ್ನು, ಕಾರ್ಮಿಕರ ಶ್ರಮವನ್ನು ವಿಶೇಷವಾಗಿ ಆಶೀರ್ವದಿಸಿ ತಮ್ಮ ಈ ಜಗತ್ತನ್ನು ಸೃಷ್ಟಿಸಿರುವ ದೇವರು ಅದರ ಚಿತ್ತಾರಗಳಲ್ಲಿ ತಮ್ಮ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬಿದ್ದಾರೆ. ಮನುಷ್ಯನ ಧರ್ಮಗುರುಗಳ ಮೂಲಕ ಇದು ಆಶೀರ್ವಾದಗೊಂಡು ಹೊಸ ಶಕ್ತಿಯೊಂದಿಗೆ ನಮ್ಮ ಪ್ರಧಾನ ಕಚೇರಿ ಹಾಗೂ ಈ ಆಶೀರ್ವಚನ ಕಾರ್ಯವನ್ನು ನೆರವೇರಿಸಿದ ಪೂಜ್ಯರೇ, ನಿಮಗೆ ಸಂಘದ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸಿದ 2007ರಲ್ಲಿ ನಾರಾವಿ ಹಾಗೂ ಕ್ಷೇತ್ರದವರಾಗಿದ್ದು ಪ್ರಸ್ತುತ ವಾಣಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯಲ್ಲಿ ಪ್ರಥಮ PUCಯಲ್ಲಿ ವಿದ್ಯಾಭ್ಯಾಸ. ಅಲೈನ್ಸ್ ಹೆಲ್ತ್ ಸೈನ್ಸ್ ಇಲ್ಲಿ ಲ್ಯಾಬೋರೇಟರಿ ಟೆಕ್ನಾಲಜಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಧರ್ಮಗುರುಗಳು ನೀಡುವುದು, ಮುಖ್ಯ ಅತಿಥಿಗಳು ಫಲಪುಷ್ಪವನ್ನು ನೀಡುವುದು, ಹಾಗೆ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡುವುದು. ಎಲ್ಲರೂ ಕೈ ಚಪ್ಪಾಳೆ ತಟ್ಟುವ ಮೂಲಕ ಕುಮಾರಿ ಸುಷ್ಮಿತಾ ರೇಚಲ್ ವೇಗಸ್ ಅವರಿಗೆ ನಾವು ಪೂರ್ತಿಗೊಳಿಸುವ. ಶಾಲು, ಪುಷ್ಪಗುಚ್ಛ, ಫಲಪುಷ್ಪದೊಂದಿಗೆ ಸ್ಮರಣಿಕೆಯೊಂದಿಗೆ ನಮ್ಮ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೆ ನಾವು ಈಗ ಸನ್ಮಾನಿಸುತ್ತಿದ್ದೇವೆ. ಎಲ್ಲರೂ ಕೈ ಚಪ್ಪಾಳೆ ತಟ್ಟುವ ಮೂಲಕ ಅವರ ಮುಂದಿನ ಬದುಕಿಗೆ ಒಳ್ಳೆಯದನ್ನು ಆಶಿಸೋಣ. ಬೆಳ್ತಂಗಡಿ ಕ್ಯಾಥೋಲಿಕ್ ಕ್ರೆಡಿಟ್ ಸಹಕಾರಿ ಸಂಘವು ಸುಮಾರು 23 ವರ್ಷದ ಇತಿಹಾಸ ಇರುವಂತಹ ಮತ್ತು ಈ ನಮ್ಮ ಸಂಸ್ಥೆಯಲ್ಲಿ ಸುಮಾರು 2000 ಮಂದಿ ಪಾಲುದಾರರು ಇದ್ದು ಬೆಳ್ತಂಗಡಿ ತಾಲೂಕಿನಾದ್ಯಂತ ಎಲ್ಲ ಚರ್ಚುಗಳ ವ್ಯಾಪ್ತಿಗೆ ಒಳಪಟ್ಟಂಥ ಸಹಕಾರಿ ಸಂಸ್ಥೆಯಾಗಿದೆ. ಇನ್ನು 2 ವರ್ಷದಲ್ಲಿ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಹೊಸ್ತಿಲಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಸುಮಾರು ಮಾರ್ಚ್ 2ನೇ ತಾರೀಕಿಗೆ ಹೊಸ ಆಡಳಿತ ಮಂಡಳಿಯು ಜನನಕ್ಕೆ ಬಂತು. ನಾನು ಇದರ ಹಿಂದೆ 10 ವರ್ಷದ ಹಿಂದೆ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಪ್ರಸ್ತುತ ಈಗ ನಮ್ಮ ಆಡಳಿತ ಮಂಡಳಿಯು ಈ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 9 ಜನ ನಿರ್ದೇಶಕರಿದ್ದು, ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದು, ಉಪಾಧ್ಯಕ್ಷರಾಗಿ ಜಾನ್ ಅರ್ವಿನ್ ಡಿಸೋಜಾ ಡೆವಲಪ್ಮೆಂಟ್ ಆಫೀಸರ್ ಅವರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಉಳಿದ ನಿರ್ದೇಶಕರಿದ್ದು ಓರ್ವ ನಿರ್ದೇಶಕರು ಆಹ್ವಾನಿತ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ಏನಾದರೂ ಒಂದು ಹೊಸತನವನ್ನು ಮಾಡಬೇಕೆಂದೇಳಿ ಒಂದು ಇಚ್ಛೆಯ ಮೇರೆಗೆ ನಾವು ಆಡಳಿತ ಮಂಡಳಿಯಲ್ಲಿ ಈ ಸಂಸ್ಥೆಯನ್ನು ನವೀಕರಿಸುವ ಎಂಬ ಉದ್ದೇಶವನ್ನು ಇಟ್ಟಾಗ ಆಡಳಿತ ಮಂಡಳಿ ಸರ್ವಾನುಮತದಿಂದ ಒಪ್ಪಿ ಈ ಸಂಸ್ಥೆಯನ್ನು ನವೀಕರಣ ಮಾಡುವ ಹಾಗೂ ಹೊಸತನವನ್ನು ಮಾಡುವ, ಹೊಸ ರೂಪವನ್ನು ಕೊಡುವ ಅಂತೇಳಿ
ನಿರ್ದೇಶನ ಬಂದಾಗ ಇದನ್ನು ನಾವು ಕೈಗೆತ್ತಿಕೊಂಡು ಇವತ್ತು ಈ ಸಂಸ್ಥೆಯನ್ನು ನಮ್ಮ MLC ಅವರಾದ ಕೆ ಪ್ರತಾಪ್ ಸಿಂಹ ನಾಯಕರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಧರ್ಮಗುರುಗಳಾದ ಜೋಸೆಫ್ ಅಲ್ಫೋನ್ಸ್ ಕಾರ್ಡೋದ ಇವರು ಇದನ್ನು ಆಶೀರ್ವಚನ ಮಾಡಲಿದ್ದಾರೆ. ಹಾಗೂ ನಮ್ಮ ಹಿರಿಯ ಸಹಕಾರಿಯಾದಂಥ ಅತ್ತೂಸ್ ವೇಗಸ್ರವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ನಮ್ಮ ಸಂಸ್ಥೆಯು ಸತತವಾಗಿ 24% ಡಿವಿಡೆಂಡನ್ನು ಕೊಡ್ತಾ ಬಂದಿದೆ. ಈ ಡಿವಿಡೆಂಡ್ನಲ್ಲಿ ಸ್ವಲ್ಪ ಭಾಗವನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇವತ್ತು ಸುಮಾರು ನಾವು 27 ಮಂದಿ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಮ್ಮದೊಂದು ಚಿಕ್ಕ ಕಾಣಿಕೆ, ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವು ಉತ್ತರೋನ್ನತರ ಅಭಿವೃದ್ಧಿ ಆಗಬೇಕು, ವಿದ್ಯಾಭ್ಯಾಸವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಾವು ಹಳದಂಗಡಿಯಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿದ್ದೇವೆ, ನಾರಾವಿಯಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿದ್ದೇವೆ. ಮುಂದೆ 2 ಶಾಖೆಯನ್ನು ತೆರೆಯುವಂಥ ಒಂದು ಆಲೋಚನೆ ಕೂಡ ನಮ್ಮಲ್ಲಿ ಇದೆ. ಈ ಮಹಾಮಾರಿ ಕೊರೋನಾದಿಂದಾಗಿ ನಾವು ಶಾಖೆಯನ್ನು ತೆರೆಯಲಿಕ್ಕೆ ಒಂದು ಉದ್ದೇಶ ಇದ್ದರೂ ಕೂಡ ಈ ಕೊರೋನಾದಿಂದಾಗಿ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ. 2021ರಲ್ಲಿ 2 ಶಾಖೆಯನ್ನು, ಒಂದು ಉಜಿರೆಯಲ್ಲಿ ಮತ್ತೊಂದು ವೇಣೂರಿನಲ್ಲಿ ಒಂದು ಶಾಖೆಯನ್ನು ತೆರೆಯಬೇಕು. ಆನಂತರ ತಾಲೂಕಿನಲ್ಲಿ ಇರುವಂಥ ನಮ್ಮ ವ್ಯಾಪ್ತಿಯನ್ನು ಜಿಲ್ಲಾ ವ್ಯಾಪ್ತಿಗೆ ಇದನ್ನು ವಿಸ್ತರಿಸಬೇಕೆಂಬ ಉದ್ದೇಶ ಕೂಡ ನಮ್ಮಲ್ಲಿ ಇದ್ದು, ನಮ್ಮ ಸಂಸ್ಥೆಯನ್ನು ಜಿಲ್ಲಾ ಮಟ್ಟದಲ್ಲಿ ಬೆಳಗಿಸಬೇಕೆಂಬ ಹಂಬಲ ಕೂಡ ನಮ್ಮ ಆಡಳಿತ ಮಂಡಳಿಯಲ್ಲಿದೆ.